ಶಿವರಾಜ್ ಕುಮಾರ್ ನಟನೆಯ ಭಜರಂಗಿ 2 ಚಿತ್ರದ ಸೆಟ್ನ ಅವಘಡಕ್ಕೆ ತುಳುನಾಡಿನ ಒತ್ತೆಕೋಲಕ್ಕೆ ನಡೆದ ಅಪಚಾರವೇ ಕಾರಣ ಎಂಬ ಮಾತು ಇದೀಗ ಕೇಳಿಬಂದಿದೆ. ಶಿವಣ್ಣನ ಆಯುಷ್ಮಾನ್ ಭವ ಚಿತ್ರದ ಶೂಟಿಂಗ್ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಪೊಳಲಿ ದೇಗುಲದ ಎದುರು ನೈಜ ಒತ್ತೆಕೋಲವನ್ನ ಚಿತ್ರೀಕರಿಸಲಾಗಿತ್ತು. ಈ ಚಿತ್ರದ ಬಳಿಕ ಸಾಲು ಸಾಲು ವಿಘ್ನಗಳನ್ನ ನಟ ಶಿವರಾಜ್ ಕುಮಾರ್ ಎದುರಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೈವಾರಾಧನೆಗೆ ವಿಶೇಷ ಪ್ರಾಧಾನ್ಯತೆ ಇದ್ದು ಸ್ಥಳೀಯರ ವಿರೋಧದ ಮಧ್ಯೆಯೂ ಶೂಟಿಂಗ್ ನಡೆದಿತ್ತು. ವಿಷ್ಣುಮೂರ್ತಿ ದೇವರ ಒತ್ತೆಕೋಲವನ್ನ ಬೆಂಕಿಯಿಂದಲೇ ನಡೆಸ್ತಾ ಇದ್ದು ಇದೀಗ ಬೆಂಕಿಯಿಂದಲೇ ಭಜರಂಗಿ 2 ಚಿತ್ರತಂಡ ಅನಾಹುತವನ್ನ ಎದುರಿಸ್ತಾ ಇದೆ. ಇದು ವಿಷ್ಣುಮೂರ್ತಿಯ ಕೋಪ ಅನ್ನೋದು ಜನರ ಅಭಿಪ್ರಾಯವಾಗಿದೆ. ആന ഇല്ല ആന അങ്ങനെ വന്നിട്ട് മർദ്ദ